ಪ್ರಾರ್ಥನೆ ದೇವರಿಗೆ ಮುಖಂಡ ಅವಾಗಲ ವಿಶೇಷವಾದ ಒಂದು ದೇವತಾ ಸಾನ್ನಿಧ್ಯವಾದ ಎಂಟೆಂಟು ಪರಿಪೂರ್ಣದ ವಿಶೇಷವಾದ ಬ್ರಹ್ಮಕಲಶ ಒಳಗ ವಿಶೇಷವಾದ ಆ ಮುಕ್ಕಣ್ಣ ಕಲಶ ವಿಶೇಷ ಹೊರಮನೆ ಕಲಶ ಬ್ರಹ್ಮಕಲಶ ಒಳಗ ಐದು ವಿಶೇಷವಾದ ಮಂದಿರ ಬ್ರಹ್ಮಕಂಡ ಅಂತ ಐದು ಮುಖ ಇದೇ ಇಬ್ಬರಂತ ಆ ಕಂಡಾಗ ದೈವಿಕ ಕಂಡ ಐದು ಮುಖ ಮಾನುಷ ಕಂಡ ಬ್ರಹ್ಮ ಕನ್ನಡಿ ಕಲಶಗೆ ಬ್ರಹ್ಮಕಲಶ ಬ್ರಹ್ಮಕಲಶದೆ ಆ ವಿಶೇಷವಾದ ಆ 94 ಕಲಾದಿಗಳು ಒಳಗ ಬನ್ನಿಕಲೆ ರುಡಿಕಲೆ ಹೊರಕಲೆ ಅಕಾರ ಉಕಾರ ಮಕಾರ ಕಲೆ ನಾಗಕಲೆ ಬಿಂದು ಕಲೆ ಇಂಥ ಮಾತ್ರ 94 ಕಲಾದೇವತೆಗೆ ಪಟ್ಟಿರ್ತಕ್ಕಂಥ ಕಲಾದೇವತೆಗೆ ನಾವು ಆಹಾರ ಬರ್ತದೆ ಆ ವಿಶೇಷವಾದ ನಂಕಲಾದ ವಿಶೇಷವಾದ ನಮ್ಮ ಮಾರಿಯಮ್ಮಗೆ 24 ತತ್ವದೇವತೆ ತತ್ವದೇವತೆಗೆ ನಾವು ಆಹಾರ ಆ ವಿಶೇಷವಾದ ಕಲಶ ಮಾತ್ರ ಮಾಡಿದ ತಾನು ಪೂರ್ಣ ಹೊಂದು ಇನ್ನಿತ ದಿನತಾನೆ ಆ ಬಲಿಕಲಶ ಮಾತ್ರ ಅಭಿಷೇಕ ಹೋಗ್ತದೆ ಇಂಥ ಸುಮುಹೂರ್ತಾಂಡ ನವರ ದೇವಾಲಯ ಶ್ರದ್ಧಾ ಮಾಡ್ತಿದ್ದಾರೆ ವಿಶೇಷವಾದ ಹೋಗ್ತಾನೆ ನವರ ಪ್ರಾರ್ಥನೆ ಮಾಡ್ತಾಂಡ ಆ ಸುಮುಹೂರ್ತ ಸುಮುಹೂರ್ತದ ಕಲಶಾಭಿಷೇಕಾಂಡ ಹೇಳಿದವರ ಆ ದೇವಿಯ ಚೈತನ್ಯದ ಮೂರು ಆ ವಿಶೇಷವಾದ 94 ಕಲೆಗಳ ಪರಿಪೂರ್ಣ ಇರ್ತದೆ ಹೇಳಿದವರ ನಮ್ಮ ಇಚ್ಛಾರ್ಥರಾಗುವಂತೆ ಗಲಭೆಯನ್ನು ಕೂಡ ದಿವ್ಯ ಚೈತನ್ಯ ಪ್ರಾಪ್ತಿಯಾಗುವುದು ಆ ವಿಶೇಷವಾದ ರಾವಂತಿ ಮುಹೂರ್ತ ನೋಡು ಆ ವಿಶೇಷವಾದ ಸುಮುಹೂರ್ತದ ಕಲಶಾಭಿಷೇಕದವರೆಗೆ ಆ ಬಾಲ್ಯಮರ ಆ ಚೈತನ್ಯವನ್ನು ವಿಶೇಷವಾದ ಆ ಮೂರು ದಿನೇ ದಿನೇ ಅಭಿವೃದ್ಧಿ ಮಾದರಿಗಳ ಓಡಾಡುತ್ತ ಆ ವಿಶೇಷವಾದ ದೇವರ ಅನುಗ್ರಹದ ಪ್ರಾಪ್ತಿಯಾದ ಆರೋಗ್ಯ ವಲ್ಲಭಾಗ್ಯ ಆರೋಗ್ಯ ಭಾಗ್ಯ ಮಾತ್ರ ದೇವಿ ಸದಾಕಾಲ ಅನುಗ್ರಹಕ್ಕೆ ಕೃಪಮಾನ ಮಣ್ಣಗಳಿಗೆ ಆ ಕಾಲಕ್ಕೆ ನಮ್ಮ ಮಾನವನಿಗೆ ತೊಂದರೆ ಬರದೆ ಯೋಗನ ದೇವಿ ಅನುಗ್ರಹ ಬೇರೆ ಹೊರ ಸಮಾಜ ಕಾಲಕ್ಕೆ ಜೀವನ ಮಾತ್ರ ಸಂಪತ್ತಿನ ಅಗತ್ಯ ಇಟ್ಕೊಂಡು ಹೊರಗರನ್ನ ಕಡೆಗೆ ಅನುಗ್ರಹ ಬೇರೆಗೆ ಸುಮೃತ ಸಂಭವ ಜೀವನದಲ್ಲಿ ನಮ್ಮ ಎಂಟೆಲ್ಲ ವಯಸ್ಸಿನ ವಿಚಾರದ ಮಾತ್ರ ಅನುಗ್ರಹ ಬೇರೆ ಸಾಫಲ್ಯ ಸಕಲ ಕ್ರಿಯಾಸನದ ಇಲ್ಲಿ ಕಾರ್ಯಗಳ ಪ್ರವೃತ್ತಿಗೆ ಐದು ಸಫಲತೆ ಆ ಕಾರ್ಯ ಎಡ್ಡರಿಂದ ಪಡುತ್ತಿದ್ದ ಯೋಗದ ಅನುಗ್ರಹ ಬೇರೆ ಚಿತ್ತ ಪ್ರಸಾರೋದಯ ಸದಾಕಾಲದ ಮಾತನಾಡಿದ ಮಾನಸಿಕವಾದ ವಿಶಾಂತಿ ನೆಮ್ಮದಿ ಕೊಡು ಸಂಯುಕ್ತ ಯೋಗ ಅನುಗ್ರಹ ಬೇರೆ ಸ್ಥಾನ ಪ್ರಾಪ್ತಿ ಸ್ಥಾನ ಮಾರಾಟದ ಮಾತ ನಮಗೆ ಇಕ್ಕುವಂತಿದ್ದ ಯೋಗ ಅನುಗ್ರಹ ಬಗ್ಗೆ ಸ್ಥಾನ ಪ್ರಾಪ್ತಿ ಅನುರಾಗ ಮಾತಾಡಿರುತ್ತ നമ്മുടെ ಅನುರಾಗ ಪ್ರೀತಿ ವಿಶ್ವಾಸ ಯೋಗ ಅನುಗ್ರಹದಲ್ಲಿ ಸುಯಶಃ ಮಾತ ಯಶಪ್ರದಾಪಂತಿದ್ದ ಯೋಗನೇ ಅನುಗ್ರಹವನ್ನು ಕೊಡ್ತಿರುತ್ತೆ ಆ ವಿಶೇಷವಾದ ನೋಡು ಆ ದೇಶದ ಪ್ರಾಪ್ತಿಯಾದ ಸರ್ವೋಪಕವಾದ ಮಾದರಿಗೆ ಕೊಡದು ಬ್ರಹ್ಮಕಲಶಾಭಿಷೇಕ ದೇವಿನ ಅನುಗ್ರಹಕ್ಕೆ ಆ ಮಾರ್ಯ ಕ್ಷೇತ್ರ ಎಲ್ಲ ಕ್ಷೇತ್ರ ಬೆಳಗದೆ ಆ ವಿಶೇಷವಾದ ದೇವಿನ ಪರಮಾನುಗ್ರಹವರ ಮಾದರಿಗಳ ಆ ಬ್ರಹ್ಮಕಲಶ ಕ್ಷೇತ್ರದ ಬೆಳಗದೆ ನಮಲ ಮಾತ ಎಂಟೇರಿಕೆ ದೇವಿ ಬೆಳಗಾವಿ ಪೂಜೆಗೆ ಪುಣ್ಯವಾದ ಆ ಮಾರಿಯಮ್ಮ ಪರಮಾನುಗ್ರಹವನ್ನು ನಡಪಡಿಸಿಕೊಂಡು ಸುಮುಹೂರ್ತ ಮಾತೆಯನ್ನು ಶ್ರದ್ಧಾ ದೇವಿನ ಪ್ರಾರ್ಥನೆ
ಮೆಲ್ಲ ಮೆಲ್ಲ
ಸೂರ್ಯ ಚಂದ್ರ ಪರ್ಯಂತ ನಡಪಡಿ ಆ ಕೋಡೆಗೆ ಬಂತು ಮನುಷ್ಯಕ್ಕೆ ಆಯುಷ್ಯ ಲೆಕ್ಕ ಬರ್ತೇವೆ ಅದು 5 ವರ್ಷದ ಬೋನಸ್ ಬದುಕುಂಟು ರೇಸರ್ ನಮ್ಮ ಪುಣ್ಯ ಧರ್ಮ ಕಾರ್ಯಗಳು ಮತ್ತೊಂದು ಅಂತ ನಂಗೆ ಬದುಕುಂಟು 5 ಕೈಯಿಂದ ಮುಗಿಯಿರಿ ದೇವರಿಗೆ ಅಂಚತ್ತು ಸೂರ್ಯ ಚಂದ್ರ ಭೂಮಿ ಆಕಾಶ ಒಂದು ಯಾಪ ಮುಟ್ಟ ಉಂಡ ಆಡ ಮುಟ್ಟ ದೇವರುಳ್ಳಿ 5-6 ಅವು ಶಾಶ್ವತವಾಗಿ ನಡಪೋಡು ನಂಗೆ ಪುಣಿ ಜೇನ್ಯವನ್ನು ಬೇರೆ 12 ವರ್ಷವರ ಮಾತ್ರ ಅವಳ ಮಂತುಂಡ ಬ್ರಹ್ಮಕಲಶ ಇಜ್ಜನ ಅವಳ ಇಜ್ಜೆ 12 ವರ್ಷವರ ಅಡಿಶ ಮಾತ್ರ ಬ್ರಹ್ಮಕಲಶ ಅವಳು 5 ಡೆವಲಪ್ಮೆಂಟ್ ಸೇರಿಸಿ ಅವು ಮನಸ್ಸು ಕ್ಲಿಕ್ ಮಾಡುದು 12 ವರ್ಷವರ ಪ್ರತಿಷ್ಠಾ ಬ್ರಹ್ಮಕಲಶದ ಶಾಸ್ತ್ರೋಕ್ತವನ್ನು ಮಾಡ್ಬೋದು 18ಕ್ಕೆ ನಮ್ಮ ನಡಪೇರೆ ನಿರ್ಣಯಗಳು ಮಾತ್ರ ಬಂತದ ದೇವಿನ ಪ್ರತಿಷ್ಠೆ ಮಾಡ್ತದ ಅದೇ ಪೂಜೆ ಕೊಡ್ತಲ್ಲ ಒಡನಾಥ ಕೊರುಳಿ ಪಾಯಸ ಮಾತ್ರ ನಂಗೆ ಅನುಕೂಲ ಯಾವನು ಇದರ ಒಂಜಿ ಕೊಡ್ತು ತಕ್ಷಣ ಮಧ್ಯಾಹ್ನ ಉರ್ಲು ಇದ್ದದ ನೈವೇದ್ಯಾದಿಗಳನ್ನು ಮಾತ್ರ ಬಂತು ಪೂಜೆ ಕಟ್ಟು ಕೊಡ್ತು ಸಂಸಿದ್ಧವಾದ ಅಪಲಾರಾದಿಗಳನ್ನು ಅಂಚಿನ ನಿರ್ಣಯ ಮಂತ್ರಕನ ಪೊರಿ ಬಜಿಲ್ ಪೊರಿ ಬೆಲ್ಲಡು ಮಾತ್ರ ಸುಧಾರಿತು ಅಂಚಿನ ವಾರ್ಷಿಕ ಬಾಪುನ ಅಂಚಿನ ಕಾರ್ಯಕ್ರಮ ಮಾತ ದೇವರ ಪಂಡುದಾಂಡು ಅಂಚಿನ ಇನಿ ಕ್ಷೇತ್ರದ ಆಚಾರ್ಯ ವರ್ಗ ಅಂಚಿನ ಅರ್ಚಕ ವರ್ಗ ಬ್ರಹ್ಮ ಸಮುದಾಯ ದಿವ್ಯಜ್ಞ ಅಂಚಿನ ಕ್ಷೇತ್ರದ ಕಾರ್ಯನಿರ್ವಾಹಕ ಅಧಿಕಾರಿ ಅಂಚಿನ ಕ್ಷೇತ್ರದ ವ್ಯವಸ್ಥಾಪಕ ಸಮಿತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಕ್ಷೇತ್ರದ ಬ್ರಹ್ಮಕಲಶ ಸಮಿತಿ ಜನಪದ ಸಂಘ ಸಂಸ್ಥೆ ಭಕ್ತ ಸಮೂಹಾದಿಗಳು ಈ ಕ್ಷೇತ್ರಗೂ ಓಡಿಮುಟ್ಟ ವ್ಯಾಪ್ತಿ ಮಾರಿಯಮ್ಮ ಗುಂಡ ಆ ಮಾರಿಯಮ್ಮನ ವ್ಯಾಪ್ತಿದ ಮಾತ ಭಕ್ತಲ್ಲ ನನ್ನದಲ್ಲ ಬಂದಿದ್ದ ಮಾತ ಭಕ್ತೆಲ್ಲ ಸೇರಿದು ದೇವರ ನಾವು ಪ್ರಾರ್ಥನೆ ಎಂಕ್ಲೆಗೆ ಈತೇ ದೇವರ ಸರಿನಾಡು ಸೇವೆ ಅಂತಂದುವರೆ ಸಾಧ್ಯ ಐನ ಸೂರ್ಯ ಚಂದ್ರ ಪರ್ಯಂತ ಎಂಕ್ಲೆಗೆ ಇಟ್ಟು ನಡಪಾಲೆ ದಯಗೆಂಡ ಒರಿ ಮನ್ಪುಣೆ ಅಂತ ಭಟ್ರೇನು ತಂತ್ರದರೇನು ಅರ್ಚಕರೇನು ಮಾತ ದಿವೊಂದೊಂದು ನಡತೊಂದು ಬೋದು ಎಲ್ಲ ಹೊರೆಯು ಕ್ಷೇತ್ರವು ಆಡಳಿತೆಗೆ ಅಡತಲಿಗಿದರಲ್ಲಿ ಎದ್ರೆಜ್ಜಿ ಅಡತೆ ಸೊಂದೆ ಭಟ್ರು ಮಣ್ಪೂರು ಬಣ್ಣದತ್ತು ಭಟ್ರು ನೊಟ್ಟು ನಿಕ್ಕಲ್ಲಿ ತೊಂದು ಐನು ಮಂತೊಂದು ಮಲ್ಲ ಒನೆನ ಎಂಕು ಕೊರೋದಿಲ್ಲ ಐನು ಎಂಕು ನಿಕ್ಲು ಮುರಾನಿ ಕೊಡ್ತಾರೆ ದೇವಿಯನ್ನು ಪ್ರತಿಷ್ಠೆ ಒಂದು ಬ್ರಹ್ಮಕಲಶ ಮಂತ್ಲಿ ಎನ್ನ ಮೇಲೆ ಆಂಡು ಮಧ್ಯಾಹ್ನ ಪ್ರತಿಷ್ಠಾದಿಗೆ ಪ್ರತಿಷ್ಠೆ ನಂತರ ಬ್ರಹ್ಮಕಲಶನವಂತ ದಾಂಡು ಐಕ ಪಡ ಅಂಚಿತ್ತಿ ನನ್ನ ದೇವಿ ಹರಡಕ್ಕೆ ಹೇಳೋದಿಲ್ಲ ನಿತ್ಯ ನಿತ್ಯಗೆ ಎಂಕು ದಾನೆ ಹೇಳೋದು ಯಾನ ಕೋಪೆ ಇಲ್ಲಡೆ ಎನ್ನ ಉದ್ಯೋಗ ನಾನು ಎಂಕು ಮೂಡುದಾಯ್ತಾ ಅವಾಗ ಅರ್ಚಕರುಳ್ಳಿರ ಅರೆಂತ ಅದು ಕೊಟ್ಟು ನನಗೆ ಆಹಾರಾದಿಗಳು ನಿತ್ಯ ನಿಮಿತ್ತಿಕ ಆಹಾರಗಳು ಪಾತ ಕೊರ್ಪುಣೆ ಆರು ದಯಕೆಂಡ ಶಿಲ್ಪಿನ ಅಪ್ಪೆನ ಸಾನೋದಿತ್ತು ಗರ್ಭಗ್ರಹ ಐನು ನಿರ್ಣಯ ಶಿಲ್ಪಿ ತಂತ್ರದಾರಿಗೆ ಅಂಬೆನ ಸಾನ ಹೋಗ್ತದೆ ದಯಂಡ ಪ್ರತಿಷ್ಠೆ ಮಾಡ್ಕೊಂಡು ನಿತ್ಯ ನಿಮಿತ್ತಿಕ ಆರಾಧನೆ ಅಲ್ಲಿಗೆ ಪೂಜೆ ಕೊಡ್ತು ತಿನಿಯರೆ ವ್ಯವಸ್ಥೆ ಪೂಜೆ ಪುನಸ್ಕಾರ ಗೋಪ ಮುಟ್ಟ ಪ್ರತಿಷ್ಠಾಪನೆ ಆಡೆ ಮುಟ್ಟ ಆಹಾರಾದಿಗಳು ಅರ್ಚಕರ ಮುಖಾಂತರ ಅರ್ಚಕರ ಪ್ರಭಾವೇನ ಶಿಲಾಭಾವತಿ ಶಂಕರ ಆರ್ನ ನಿತ್ಯ ನಿಮಿತ್ತಿಕ ಪೂಜೆ ಪುನಸ್ಕಾರಾದಿಗಳನ್ನು ಮಾತ್ರ ಮತ್ತೊಂದು ಬರ್ತನ ಮಾತ್ರ ಬಿಂಬ ಹುಡ್ತನ ದೇವಿನ ಸಾನ್ನಿಧ್ಯ ಅವು ಪ್ರಕಾಶವನ್ನು ನಂಗೆ ತಿಕ್ಕಲು ಸಾಧ್ಯ ಉಂಟು ಒಬ್ಬ ಪ್ರಕಾಶ ಹೆಜ್ಜಿಮನೆಯಲ್ಲಿ ಪ್ರಕಾಶವು ಶಿರವಾದ ಏನೇಕ ಕೊರಿಯಲ್ಲ ಅಲ್ಲಿ ತೆಪ್ಪೆಲ್ಲ ಇದು ಮಾತಂದು ಪರಿಕ್ರಿಯ ತಾಂತ್ರಿಕ ವಿಧಿವನ್ನ ಆ ದೇವಿನ ಪ್ರತಿಷ್ಠಾನ ಸಾನ್ನಿಧ್ಯ ರುದ್ಧಿವಂತುಣಿ ಪೂರ ಅವೇ ರೀತಿ ನಾವು ಮಂತ್ರದಾಟ ನನ್ನಲ್ಲಿ ನಿತ್ಯ ನಿಮಿತ್ತಿಕ ಆರಾಧನೆ ಈಗ ಮಾತೆಲ್ಲ ಜವಾಬ್ದಾರಿ ಇರ್ತದೆ ಆ ನಿತ್ಯ ನಿಮಿತ್ತಿಗೆ ಹೋಗುವ ಒವೇ ರೀತಿಯ ತೊಂದರೆ ಒಡಕುಗಳು ಬರಂದರ ರೀತಿ ನಮ್ಮ ಒಳಗೆ ಕಲ್ಮುಷವಾದ ರಾಯ್ತ ಅವ್ಯವಹಾರ ಉಳಿತಿಲ್ಲ ಅಥವಾ ಕೋಪ ಕಾಪಗಳಿಲ್ಲ ಈ ಕ್ಷೇತ್ರದ ಒಳಗೆ ಬರಬಲ್ಲಿ ದಾಳೆತ್ತಿಲ್ಲ ದ್ವಾರದ ವಿದಾಯಿ ಬಹು ಕೋಪ ಇತ್ತಿಲ್ಲ ಕ್ಷೇತ್ರದೊಳಗೆ ಬರ್ತದವರಿಗೆ ಕ್ಷಪಿಪುಣೆ ಆಡು ವರಿಯಾಗಿ ನೆರ್ಪುಣೆ ಆಡು ವರಿಯಾಗಿ ಶಾಪದಿ ಪುಣೆ ಆಡು ಹತ್ತಿರ 3 ಗಟ್ಟಿ ಬಾತೆರಡು ದಯಗಂಡ ಎಂಕ ಯಾನು ಬಾತೆರಡು ಇದಕ್ಕೆ ದೇವಸ್ಥಾನ ಅಂಚ ಬಾತೆರಡು 5 ಹೆಚ್ಚ ಬಾತರಿಗುಳ್ಳ ಕಲಹ ನಾನು ಅವು ಪೂರ ತಾಗುಣೆ ಆಡೆ ನಿಕ್ಲಿಗತ್ತು ನಾವು ಮೀಟಿಂಗ್ ಅನ್ಪೆಲ್ಲ ದೇವಸ್ಥಾನದ ಪೌಡ್ ಹಿಡಿದು ಪಿದಾಯಿಬೋದು ಮೀಟಿಂಗ್ ಅನ್ಪೆಲ್ಲ ಅನ್ಪಣೆ ಅವು ಮಾತ್ರ ನಂಗೆ ಆಪುಜಿ ಆಂಡ ಇದು ಮಾತ್ರ ನೀ ಅರ್ಥ ಅಂತಂದು ದೇವಸ್ಥಾನ ಅನ್ಪಣ ಭಾವನೆಡು ನಮ್ಮ ನಮ್ಮ ಕ್ಷೇತ್ರ ಅನ್ಪಣೆ ಯಾಪಗಳ ಆಡಳಿತ ಬೇತೆ ಜನಪದ ಬೇತೆ ಅಂತ ಬರಬಲ್ಲಿ ನಮ್ಮ ಅನ್ಪಣ ಭಾವನೆ ಬರು ನಮ್ಮಂದು ಬಂಡಿ ಬರ್ತೈ ಆಡಳಿತ ನಿಸ್ತಾರ ಅವು ಇರಿಕು ಎಲ್ಲ ಹೋಗು ಆಡಳಿತ ಇಡಮದ ಆಯ್ತ ಮಂತದ ಅವು ನಂಗೆ ಮುಖ್ಯ ಐದು ನಿತ್ಯ ಕೊಡಲು ಮಂತು ತೊಯ್ಪಾದ ಈ ಲಾಕ್ಡೌನ್ದ ಸಮಯ ನಂಗೆ ತೊಂಜಿ ಮಂಡೆ ಚೆಪ್ಪು ಬಣಿ ಸಂಪತ್ತು ಬರುತ್ತೆ 5 ಮಂಡೆ ಚೆನ್ನ ಕೊಡಿಸಿ ಐಟು ಸಾಲ ಉಂಟು ಜಿನಿಕೆ ಕೊಂಡಾಡೋದಿಕ್ಕ ಸಾಲ ಉಂಟು ಅವು ಖಂಡಿತ ಇದು ಸಂಶಯನೇ ಸಾಲ ಇಟ್ಕೊಂಡು ಓಡಿಸಿ ಅವೊಂದು ಎಡ್ಡೆ ರೀತಿಯ ಸತ್ಕರ್ಮ ಅಂದ್ರೆ ಅವು ನಮ್ಮ ಮಂತ್ರ ಪುಣ್ಯದ ಫಲ ಐನು ನಡಪಾಲೆ ನನ್ನೊಂದು ಬ್ರಹ್ಮಕಲಶ ಉಂಟ ದಾಯ್ತ ದೋಷ ಕಾದು ಬಿಡುತ್ತಲ್ಲ ಐನು ಮಾತಾ ಮಹಾಗಣಪತಿಲ ಸರ್ವೇಶ್ವರಿಲ್ಲ ಈ ಮಣ್ಣಡ ಆರಾಗಿದ್ದಿಟ್ಟು
ಆ ಮಾರಿಯಮ್ಮ ಕ್ಷೇತ್ರದ ಅಂಜಿನ ಭಂಡಾರದಿಲ್ಲ ನಂತರ ಪರಿವಾರ ಸಾನ್ನಿಧ್ಯವುಳ್ಳ ಮಾತರ ಕ್ಷೇತ್ರದ ಈ ನಮ್ಮ ನಿರ್ಣಯ ಸೂರ್ಯ ಚಂದ್ರ ಪರ್ಯಂತ ಈ ಮಣ್ಣಿಡವು ನಡತ್ತದು ಬರ್ತದೆ ಆಯ್ತು ಸಂಪೂರ್ಣ ಫಲ ಜನಪದಗೂ ದೇವರ ಅನುಗ್ರಹ ಅಂತ ಆ ಕ್ಷೇತ್ರದ ಜೀರ್ಣೋದ್ಧಾರ ಮಂತ್ರಕ್ಕೆ ಎಂಕ್ಲಿಗೆ ಆ ಜಗನ್ಮಾತೆ ಆಯ್ಚಿದ್ದೀಯ ಮಾರಿಕಾಂಬ ಸದಾಕಾಲ ಶ್ರೇಯಸ್ಸಲ ಅನುಗ್ರಹ ಆಯುಷ್ಯ ಪೂರ್ಣ ಆರೋಗ್ಯ ಭಾಗ್ಯ ಮನುಷ್ಯಗೆ ಮಲ್ಲ ಭಾಗ್ಯವು ನಮ್ಮ ಮಂತ್ರ ಸಂಪತ್ತಲತ್ತು ನಮ್ಮ ಮಂತ್ರ ಆಸ್ತಿಲ್ಲ ನಮ್ಮನ್ನು ಯಾಪ ಮುಟ್ಟ ದೇವ ನಿರ್ಣಯ ಮಾಡ್ತಿದ್ದಾರೆ ಆಯುಷ್ಯ ಮಾಡ್ತಾರೆ ಆಡೆ ಮುಟ್ಟ ಬೊಕ್ಕೋರಿಡ ಕೈ ನಟ್ಟಂದೆ ಮಾನ ಮರ್ಯಾದೆ ಪೋಂದೆ ಬದುಕುಂಡ ಅವು ಮಲ್ಲ ನಂಗೆ ಭಾಗ್ಯ ಐದು ಮಲ್ಲ ಭಾಗ್ಯನ ಹೆಚ್ಚು ನಂಗೆ ಇವಾಗ ಇನ್ನು ಸದಾಕಾಲ ಆ ಮಹಾಮಾರಿ ಅಮ್ಮ ನಂಗೆ ಅನುಗ್ರಹಿಸಿಕೊಂಡು ಬ್ರಹ್ಮಕಲಶದ ಸಂಪೂರ್ಣ ಫಲ ಆ ಮೂರು ನಿರ್ಣಯ ನಂತರ ನಿತ್ಯ ನಿಮಿತ್ತಿಕ ಆರಾಧನೆ ಅವು ಪೊರ್ಲು ರೀತಿ ಅರ್ಚಕ ಮುಖಾಂತರವಾದ ಸಮಿತಿ ಇತ್ತೊಂದು ಅವು ಪೊರ್ಲು ರೀತಿ ನಡತವತ್ತನ್ನು ಅನಿಪಿಸಿದೆ ಮಾತೇನು ಆ ಜಗನ್ಮಾತೆ ಅಂಚಿತ್ತೆ ಆ ಮಾರಿಕಾಂಬ ನಂಗೆ ಅನುಗ್ರಹಿಸಿಕೊಂಡು ಮಾಡಿದು ಆ ಪ್ರಸನ್ನ ಕಾಲೋಡ ಆ ದೇವರ ಸಾನ್ನಿಧ್ಯಡು ನನ್ನ ಇಂಚೆ ನಡತೋಡುವ ಮಾಡಿದು ನಿತ್ಯ ನಿಮಿತ್ತಿಕ ನಿರ್ಣಯ ಮಂತದ ಆ ದೇವರ ಸಾನ್ನಿಧ್ಯಡು ಇದಕ್ಕೆ ಹೂಗೆ ರೀತಿಯ ಚಾಕು ತಪ್ಪಂದೆ ದೇವರ ಸಾನ್ನಿಧ್ಯ ನಡಪಾದ ಕೊರ್ಪ ಇನ್ನು ನಡಪಾಲೇ ಬಂದಿದ್ದು ದೇವರನ್ನು ಪ್ರಾರ್ಥನೆ ಅಂತ ಓಂ ಸರ್ವಂಗಲವಂಗಲ ಲಕ್ಷ್ಮೀ ಸರ್ವಾರ್ಥಸಾಲಿಗೆ ಶರಣ್ಯೇ ತ್ರ್ಯಂಬಕೆ ಬ್ರಹ್ಮದಾರಾಧನೆ ಚಂದ್ರರಿಂದ ಭಕ್ತಿ ಶ್ರದ್ಧಾ ಪ್ರಸಾದ ಮಾಡಿಕೊಂಡು ಬರ್ತೀವಿ ನಿಮ್ಮ ಊರಲ್ಲಿ ಒಬ್ಬರಿಂದ ಆಡಲು ಪೂಜೆ ಮನಸ್ಕಾರ ಮಾಡಲಿಕ್ಕಾಗ ಸಹಕಾರವನ್ನು ಒಟ್ಟಿಗೆ ಇಟ್ಟುಕೊಂಡು ಅವರಿಗೆ ಮೂಪರು ನೀವು ಅವರಿಗೆ ಚಾಕು ಚಪ್ಪದೆ ಅವರಿಗೆ ಬೇಕಾದಂಥ ನಿರ್ಣಯಾದಿಗಳನ್ನು ಕೊಟ್ಟು ದೇವರ ಸಾನ್ನಿಧ್ಯಕ್ಕೆ ಒಂದೇ ರೀತಿಯ ನಿಮ್ಮಿಂದ ತೊಂದರೆ ಬರಬಾರ್ದು ಆ ರೀತಿ ನಡೆದುಕೊಂಡು ಅದನ್ನು ಜಗನ್ಮಾತೆ ಆದಂಥ ಸ್ವೀಕಾರ ಮಾಡಿಕೊಂಡು ಅದರ ಸಂಪೂರ್ಣ ಫಲ ನಿಮ್ಮ ಜೀವನದಲ್ಲಿ ತಿಳಿಸಿಕೊಂಡು ಆಡಳಿತ ಸಮಿತಿ ಅಂಜನಿ ಬ್ರಹ್ಮಕಲಶ ಸಮಿತಿ ಈ ಚಿತ್ರ ಬೇತ ಸಮಿತಿಗಳು ಆಯ್ತ ಕಾರ್ಯ ಓಡೆ ಮುಟ್ಟ ದೇವನ ಬ್ರಹ್ಮಕಲಶ ಜವಾಬ್ದಾರಿ ಪುಣ್ಯ ಅವಸ್ಥಾಪಕ ಸಮಿತಿ ಆಡೆ ಮುಟ್ಟದ ಜವಾಬ್ದಾರಿ ಐದು ಶ್ರದ್ಧಾಭಕ್ತಿದ್ದಾರೆ ಅಂತ ರೈತ ರಟ್ಟು ಬಾಕ್ಯದ ದಯಗಂಡ ಜೀರ್ಣೋದ್ಧಾರ ಸಮಿತಿ ಜೊತೆ ಬ್ರಹ್ಮಕಲಶ ಸಮಿತಿ ಬ್ರಹ್ಮಕಲಶ ಮತ್ತೆ ಸಮಿತಿ ಮಂತ್ರಿಂದ ಎಲ್ಲ ಜೀರ್ಣೋದ್ಧಾರ ಬ್ರಹ್ಮಕಲಶ ಬ್ರಹ್ಮಕಲಶ ಸಮಿತಿ ಆಡಳಿತ ಮಂತ್ರ ಬ್ರಹ್ಮಕಲಶ ಮಂತ್ರ ಬ್ರಹ್ಮಕಲಶ ಮಂತ್ರ ಒಗರಿಗೆ ಮಾತ್ರ ಬೆನ್ನೆಲ್ಬಾರ ಜವಾಬ್ದಾರಿ ಏಳಿಗೆ ಬರೋಣ ಮೂಲ ಆವು ಗಂಟೆ ಖರ್ಚಿಂದಲ್ಲಿ ಗಂಟೆ ಬೇರೆ ಭಕ್ತಿನ ಬೇಲ ಎಂಕೆ ಜನನ ಬತ್ತೊಡುವ ಇಲ್ಲನ್ನು ಬತ್ತೊಡುವುದೇ ಗೊತ್ತಿಲ್ಲ ದರ್ಶನ ಬಾಕುಳಂಜಲಿ ಕಾಪಿ ಬಗೆಗೆ ಸಹಾಯ ಕೊಟ್ಟು ದೇವರ ಸೇವೆ ಮಧ್ಯಾಹ್ನ ಚೀಪಿನ ಅವು ಮಾತೃ ದೇವಸ್ಥಾನ ಕ್ಷೇತ್ರ ಕ್ಲಿನಿಕ್ಲು ಒಂದು ಮುಂದುವರೆ ಆ ದೇವಿನ ಪ್ರಸಾದ ಇಪ್ಪತ್ತಿಂದ ಖಂಡಿತ ಇಪ್ಪತ್ತಿನ ಕಾಲ ಉಂಟಾರ ದೇವರ ವಿಶ್ವಾಸ ಎತ್ತು ನಾಯಿ ಈತ ದಿನ ಉಂಟು ಇಪ್ಪತ್ತಿನ ಅವನು ಒಗನತ್ತೆ ಕಷ್ಟವಾದ ದಯಗಂಡ ಇದು ಕೊರೋನಾಡಲ್ಲ ಭಾರಿ ಕಷ್ಟ ಉಂಟು ನರಮಾಂಡ ಕೇಂದ್ರ ಇತ್ತರ ಒಂಜಿ ಕೊಟ್ಟು ಅಂಚಿತ ಸಮಾಜ ಸಂಗ್ರಹ ಉಂಟು ಕೆಲಸ ಉಂಟು ಅವು ಆತ ಐದು ಮಲ್ಲ ಕೆಲಸ ಅವಾಗ ಐತ ಪಡಿ ಓಡಲು ಆರಿಗಿಂಚೇನಿ 10 ಜನ ಚೀಪೆ ಅಂಡ ಅವು ನಿಕ್ಲೆಲ್ಲ ಚೀಪೆ ಓಡೆಲ್ಲ ಐತಪ್ಪಲ್ಲ ಇವಾಗ ಇನ್ನು ಮಾತ್ರ ಜೀರ್ಣೋದ್ಧಾರ ಮಾತ್ರ ಬ್ರಹ್ಮಕಲಶ ಸಮಿತಿ ಮಾತ್ರ ಆಯ್ತಾ ಕೆಲಸ ಮಾತ್ರ ಜಗನ್ಮಾತ್ರ ಎಲ್ಲ ಮೇಲೆ ಮಣ್ಣಡಿ ಶಾಶ್ವತವಾದ ಸೂರ್ಯ ಚಂದ್ರ ಪರ್ಯಂತ ಅನಿಕ್ಲನ ದೇವಿಯನ್ನು ಆರಾಧನೆ ಮಾಡ್ಕೊಂಡು ಯೋಗ ಭಾಗ್ಯದ ನಿಕ್ಲಿಗೆ ಮಂಪಿಸಿದೆ ವಾರ ಕ್ಷೇತ್ರ ಕ್ಷೇತ್ರದ ಒಂಜೆಡ್ತ ಭಕ್ತ ಬಾಲ ದೇವರ ಹತ್ತಿರ ದೇವರ